ಎಸ್ಕೆಎಸ್ಎಸ್ಎಫ್ ಕೈಕಂಬ ವಿಕಾಯ ವತಿಯಿಂದ ಆಂಬ್ಯುಲೆನ್ಸ್ ಸೇವೆ ಲೋಕಾರ್ಪಣಾ ಕಾರ್ಯಕ್ರಮ ನಡೆಯಿತು. ಈ ವೇಳೆ ಜಿಲ್ಲಾ ಕಾಸಿ ಶೈಖುನಾಥ್ ವಾಕಾ ಉಸ್ತಾದ್ ಅವರು ಮಾತನಾಡಿ, ಎಸ್ಕೆಎಸ್ಎಸ್ಎಫ್ ವಿಕಾಯ ಸಮಾಜದ ಎಲ್ಲಾ ವರ್ಗಗಳಿಗೂ ಯಾವುದೇ ಜಾತಿ ಧರ್ಮದ ಭೇದವಿಲ್ಲದೆ ಜನತೆಗೆ ಅಗತ್ಯವಾದ ಸೇವೆಯನ್ನು ನೀಡುತ್ತಿದೆ. ಕೊರೋನಾದ ಸಂದರ್ಭದಲ್ಲಿ ನೀಡಿದ ಸೇವೆ ಅವಿಸ್ಮರಣೀಯ ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಲಯಾಧ್ಯಕ್ಷರಾದ ಬಹುಜಮಾಲುದ್ದೀನ್ ದಾರಿಮಿ ವಹಿಸಿದ್ರು. ಮಳಲಿ ಜುಮಾ ಮಸೀದಿಯ ಖತೀಬ್ ಜುಬೈರ್ ಫೈಜಿ ಅಂಕೋಲಾ ದುವಾ ನೆರವೇರಿಸಿದ್ರು. ರಾಜ್ಯಾಧ್ಯಕ್ಷರಾದ ಅನೀಸ್ ಕೌಸರಿ ಮುಖ್ಯ ಪ್ರಭಾಷಣ ನೆರವೇರಿಸಿದ್ರು. ಈ ವಾಹನದಲ್ಲಿ ಹೋಗುವಂತಹ ಸಂದರ್ಭದಲ್ಲಿ ಆ ಮಗು ತಂದೆ ತಾಯಿ ಇದ್ದ ವಾಹನದ ಎದುರುಗಡೆ ಮುಸಲ್ಮಾನನೊಬ್ಬನ ವಾಹನ ಇದೆ. ಅದರ ಹಿಂದುಗಡೆಯೂ ಕೂಡ ನಿನ್ನೆ ಬಾವುಟದಲ್ಲಿ ಕಂಡ ಅದೇ ಲಾ ಇಲಾಹ ಇಲ್ಲಲ್ಲಾಹ್ ಹಚ್ಚಲ್ಪಟ್ಟಿದೆ. ಆ ಮಗು ತಕ್ಷಣ ಕೇಳ್ತದೆ, ತಂದೆ ನಿನ್ನೆ ಯಾವ ಒಂದು ಚಾನೆಲ್ ನಲ್ಲಿ ನಾವು ತಲೆ ಕೊಯ್ಯುವುದನ್ನು ಕಂಡೆವೋ ಅದೇ ಜನ ನಮ್ಮ ಎದುರಲ್ಲಿದ್ದಾರೆ ಅಂತೇಳಿ. ಅವರಿಗೆ ಅದು ಗೊತ್ತೇ ಇರಲಿಕ್ಕಿಲ್ಲ ಬಹುಶಃ. ಯಾಕೆ ಅಂತ ಕೇಳಿದರೆ, ಎಲ್ಲಿಯೋ ಜಗತ್ತಿನ ಮೂಲೆಗಳಲ್ಲಿ ನಡೆಯುತ್ತಿರುವಂತಹ ಇಸ್ಲಾಮಿನ ಗಂಧಗಾಳಿ ತಿಳಿಯದ, ಇಸ್ಲಾಮಿನ ಆದರ್ಶ ತಿಳಿಯದ, ಇಸ್ಲಾಮಿನ ಈ ಕಾರುಣ್ಯದ ಸಂದೇಶ ತಿಳಿಯದ ಯಾರೋ ಒಂದಿಬ್ರು ಇಸ್ಲಾಮಿನ ಹೆಸರಿನಲ್ಲಿ ನಡೆಸುತ್ತಿರುವಂತಹ ಈ ಕಾಪಟ್ಯಕ್ಕೆ, ಇಸ್ಲಾಮಿನ ಹೆಸರಿನಲ್ಲಿ ನಡೆಸುತ್ತಿರುವಂತಹ ಈ ಭಯೋತ್ಪಾದನೆಗೆ ಇಡೀ ಸಮುದಾಯವನ್ನು, ಇಡೀ ಧರ್ಮವನ್ನು ಬಲಿ ಕೊಡುವಂತಹ ಪರಿಸ್ಥಿತಿ ಇವತ್ತು ಜಗತ್ತಿನಲ್ಲಿ ನಡೆಯುತ್ತಿರುವಂತಹ ಸಂದರ್ಭ. ಇಸ್ಲಾಂ ಧರ್ಮ ಏನನ್ನು ಕಲಿಸಿದೆ? ಇಸ್ಲಾಂ ಎನ್ನುವಂತಹ ಪದಕ್ಕಿರುವಂತಹ ಮೂಲರ್ಥವೇ ಅನುಸರಣೆ, ಶಾಂತಿ, ಶಾಂತಿ ಎನ್ನುವಂತಹ ಪದವಾಗಿದೆ. ಈ ವೇಳೆ ಮೆಟ್ರೋ ಸಾಹುಲ್ ಹಮೀದ್ ಹಾಜಿ, ಮುಹಿಯುದ್ದೀನ್ ಹಾಜಿ, ಗಂಚಿಮಠ ಪ್ರಾಥಮಿಕ ವೈದ್ಯಕೀಯ ಅಧಿಕಾರಿ ಡಾಕ್ಟರ್ ಅಮಿತ್ ರಾಜ್, ಡಾಕ್ಟರ್ ಸಿದ್ದಿಕ್ ಅಡ್ಡೂರ್, ಆಸಿಫ್ ಆದರ್ಶ್ ತಬೂಕ್ ದಾರಿಮಿ, ಶೇಖ್ ಮೋನೋ ಅಡ್ಡೂರ್ ಹಾಗೂ ಹಲವು ಧಾರ್ಮಿಕ ಸಾಮಾಜಿಕ ನೇತಾರರು ಭಾಗವಹಿಸಿದ್ರು. ಕಾರ್ಯಕ್ರಮದಲ್ಲಿ ಆರಿಫ್ ಕಮಾಜೆ ಸ್ವಾಗತಿಸಿ ವಿಕಾಯ ಚೇರ್ಮನ್ ಇಬ್ರಾಹಿಂ ಕುಕಿಕಟ್ಟೆ ವಂದಿಸಿದ್ರು. ಸಾಜಿಲ್ ಉಲೈ ಭೆಟ್ಟು ಕಾರ್ಯಕ್ರಮವನ್ನು ನಿರೂಪಿಸಿದ್ರು.